ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇದರ ವತಿಯಿಂದ 23ನೇ ಭಜನಾ ತರಬೇತಿ ಕಮ್ಮಟ ಕಾರ್ಯಕ್ರಮವು ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಣಿಲ ಮೋಹನದಾಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಅಂತಹ ಸಂದರ್ಭದಲ್ಲಿ ಈ ಭಜನಾ ಮಂದಿರಗಳಲ್ಲಿ ಸಂಘಟನಾತ್ಮಕವಾಗಿ ಕ್ರಿಯಾಶೀಲವಾಗಿ ಸಾತ್ವಿಕ ಮೌಲ್ಯಗಳನ್ನು ಉಳಿಸಿಕೊಡತಕ್ಕಂಥ ಒಂದು ಬದ್ಧತೆಯನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ಪೂಜ್ಯರ ಆ ಪ್ರೀತಿಯಿಂದ ಅಮೃತತ್ವದ ಸಿಂಚನೆಯಿಂದ ಹರಿಸಲಿಕ್ಕೆ ಪ್ರಾರಂಭ ಆಯಿತು. ಆ ಅಮೃತಧಾರೆ ಅದು ಕಳೆದ 22 ವರ್ಷದಿಂದ ಎಲ್ಲ ಭಾಗದಲ್ಲಿ ಪ್ರತ್ಯಕ್ಷವಾಗಿ ಒಂದು ಭಜನೆಗೆ ಒಳ್ಳೆಯ ಆಯಾಮವನ್ನು ಕೊಟ್ಟಿದ್ದು. ಭಜನಾ ಮಂದಿರಗಳಲ್ಲಿ ಶಿಸ್ತು, ಸೌಜನ್ಯ ಮತ್ತು ಸಂಯಮ ಇದು ಬೆಳೆಯಲಿಕ್ಕೆ ಪ್ರಾರಂಭ ಆಯಿತು. ಅದರ ಜೊತೆಯಲ್ಲಿ ಜನಜಾಗೃತಿ ವೇದಿಕೆಯ ಮಧ್ಯವರ್ತಿಯ ಶಿಬಿರಗಳಲ್ಲಿ ಕೂಡ ಈ ಹರಿನಾಮ ಸಂಕೀರ್ತನೆ ಪ್ರಚಲಿತವಾಗಿ ಯಾವ ರೀತಿ ಮದ್ಯಕ್ಕೆ ಮಾರುವತಕ್ಕಂಥ ಅಮಲಿಗೆ ಮಾರುವತಕ್ಕಂಥ ಜನ ಪರಿವರ್ತನೆಯಾಗಿ ಹರಿನಾಮ ಸಂಕೀರ್ತನೆಯನ್ನು ಮಾಡಿ ಅದರಲ್ಲಿ ಕೂಡ ಆನಂದವನ್ನು ಸೆಳೆಯುವಂಥ ಒಂದು ದೊಡ್ಡ ಅವಕಾಶವನ್ನು ಜನಜಾಗೃತಿ ವೇದಿಕೆ ಮೂಲಕ ವೇದಿಕೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ LH ಮಂಜುನಾಥ್, ಜಯರಾಮ್ ನೆಲ್ಲಿತಾಯರು, ಬಾಲಕೃಷ್ಣ ಪಂಚ, ಮಮತಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.